ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಆನ್ಲೈನ್ ಪಾವತಿ ವ್ಯವಸ್ಥೆಗೆ ಪ್ರಾಧಿಕಾರದ ಅಧ್ಯಕ್ಷ ರವಿಶಂಕರ್ ಮಿಜಾರ್ ಚಾಲನೆ ನೀಡಿದರು. ಏಕನಿವೇಶನ ಸೇರಿದಂತೆ ವಿವಿಧ ವಿನ್ಯಾಸ ಅನುಮೋದನೆಗೆ ಸಂಬಂಧಿಸಿದ ಹಾಗೂ ಇನ್ನಿತರ ಶುಲ್ಕಗಳನ್ನು ಇಲ್ಲಿವರೆಗೆ ನಗದು, ಡಿಮಾಂಡ್ ಡ್ರಾಫ್ಟ್, ಬ್ಯಾಂಕ್ ಚಲನ್ ಮೂಲಕ ಪಾವತಿಸಿಕೊಳ್ಳಲಾಗುತ್ತಿತ್ತು. ಇನ್ನು ಮುಂದೆ ಡಿಜಿಟಲ್ ವ್ಯವಸ್ಥೆಗೆ ಒಳಪಡುವ ನಿಟ್ಟಿನಲ್ಲಿ ಆನ್ಲೈನ್ ಪಾವತಿ ಅಳವಡಿಸಿಕೊಳ್ಳಲು ನಿರ್ಧರಿಸಿದಂತೆ ಯೋಜನೆ ಜಾರಿಗೆ ತರಲಾಗಿದೆ ಎಂದರು. ನಮಗೆ ಬರುವಂತಹ ಗ್ರಾಹಕರು ಸಿಂಗಲ್ ಸೈಟ್ಗಾಗಿ, ಮಲ್ಟಿ ಸೈಟ್ಗಾಗಿ ಅಥವಾ ಲೇಔಟ್ ಡೆವಲಪ್ಮೆಂಟಿಗೆ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನು ಇಷ್ಟರವರೆಗೆ ನಾವು ಕ್ಯಾಶ್ ಟ್ರಾನ್ಸಾಕ್ಷನ್, ಅದೇ ರೀತಿ ನಾವು ಡ್ರಾಫ್ಟ್ಗಳ ಮುಖಾಂತರ ಪೇಮೆಂಟನ್ನು ತಗೊಳ್ತಾ ಇದ್ದೇವೆ. ಅದನ್ನು ಇವತ್ತು ನಾವು ಕಡಿಮೆ ಮಾಡಿಕೊಂಡು ಇವತ್ತು ವೆಬ್ಸೈಟ್ಗಳ ಮುಖಾಂತರ ನಾವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಸಿಸ್ಟಮ್ ಈ ರೀತಿ ಪೇಮೆಂಟನ್ನು ಮಾಡಿಕೊಂಡು ಗ್ರಾಹಕರಿಗೆ ಅವರ ಮನೆಯಲ್ಲೇ ಕೂತ್ಕೊಂಡು ಪೇಮೆಂಟಿನ ವ್ಯವಸ್ಥೆಯನ್ನು ಮಾಡಿಕೊಂಡು ನಮ್ಮಲ್ಲಿ ಬರುವಂತಹ ಗ್ರಾಹಕರು ಏನೋ ಒಂದು ಡಿಲೇ ಇಲ್ಲದೆ ಅವರ ಮನೆಯಲ್ಲೇ ಕೂತ್ಕೊಂಡು ಅವರ ವ್ಯವಹಾರದ ಸ್ಥಾನದಲ್ಲೇ ಕೂತ್ಕೊಂಡು ಪೇಮೆಂಟ್ನ ವ್ಯವಸ್ಥೆಯನ್ನು ಮಾಡುವಂತಹ ಪ್ರಕ್ರಿಯೆಗೆ ಇವತ್ತು ನಾವು ಕೈ ಹಾಕಿದ್ದೇವೆ. ಇಷ್ಟರವರೆಗೆ ನಮ್ಮ ಗ್ರಾಹಕರು 4 ಗಂಟೆಗೆ ಕಚೇರಿಗೆ ಬರುವಾಗ ಸ್ವಲ್ಪ ತಡ ಆಗಿಬಿಟ್ರೆ ಅಲ್ಲಿ ಸ್ವಲ್ಪ ಡಿಲೇ ಆದ ಪರಿಣಾಮ ಅವರ ಕೆಲಸ ಕಾರ್ಯಗಳು